poli 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 Posakurale 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲದ ಮಾತು ಮುಖ್ಯ ಹಿಡಿದುಕೊಂಡು ಹೊಸಕುರಲದ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕುಡ್ಲ ವಿಧಾನಸಭಾ ಕ್ಷೇತ್ರದೊಮ್ಮೆ ಶನಿವಾರ ಇಡೀ ದಿನ ಪ್ರವಾಸ ಮಾಡ್ತದೆ. ಪ್ರಮುಖ ಕ್ಷೇತ್ರಗಳಿಗೆ ಭೇಟಿ ಕೊಡ್ದು ಪ್ರಾರ್ಥನೆ ಸಂದಾದ ಪ್ರಮುಖೆರಡ ಕಾರ್ಯಕರ್ತೆರಡ ಪಾತ್ರಕತೆ ನಡಪಾಯರು. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾದ ಆಯ್ಕೆಯಾದ ನಿರಂತರ ಪ್ರವಾಸ ಪ್ರಚಾರ ಕಾರ್ಯದ ಒಪ್ಪುನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಶನಿವಾರ ಇಡೀ ದಿನ ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡು ಪ್ರಚಾರ ಕಾರ್ಯ ನಡಪಾಯಿರು. भारतीय जनता पार्टी के नरेंद्र मोदी जी के जेपी नड्डा जी के येडियूरप्पा जी के विजयेंद्र जी के कैप्टन ब्रिजेश चौटा जी के ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ಶನಿವಾರ ಕಾಂಡಿರ್ದು ಕುಡ್ಲ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕ್ಷೇತ್ರಗಳಿಗೆ ಭೇಟಿ ಕೊಡ್ದು ಪ್ರಾರ್ಥನೆ ಸಂದಾದ ಪ್ರಸಾದ ಪಡೆಗೊಂಡರು. नड्डा जी के येडियूरप्पा जी के विजयेंद्र जी के कैप्टन ब्रिजेश चौटा जी के कैप्टन ब्रिजेश चौटा जी के ಪರಿಸರದ ಪ್ರಮುಖರೆಡ ಕಾರ್ಯಕರ್ತೆರಡಲ ಪಾತ್ರಕತೆ ನಡಪಾದ ಮೋದಿಜಿಯರಿನ ಅಬ್ ಕಿ ಬಾರ್ 400 ಪಾರ್ ಘೋಷಣೆ ಸಾಕಾರ ಆಯರೆ ಬೊಕ್ಕ ದೇಶದ ಜನಪರ ಅಭಿವೃದ್ಧಿ ಯೋಜನೆಗೆ ಬೆಂಬಲ ಕೊರಿಯರೆ ಪ್ರತಿಯೊರಿಲ ಮತ ಚಲಾವಣೆ ಮಲ್ದದು ಬೆಂಬಲ ಕೊರಡು ಪಣದಕ್ಕೇನುಂಡೇರು. ಈ ಪೊರ್ತು ಮಾಧ್ಯಮದ ಕ್ರೀಡ ಪಾತೆರ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭ್ಯರ್ಥಿಯಾದ ಆಯ್ಕೆ ಆಯ್ಬೊಕ್ಕ ತಾನು ಪೋಯಿನವಲು ಮಾತ ಕಾರ್ಯಕರ್ತೆರು ಮತದಾರರು ಎಡ್ಡೆ ಉಮೇದನು ತೋಚಾವಂದುಲ್ಲೇರು. ಮೋದಿಯೇ ನನ್ನವರ ಪ್ರಧಾನಮಂತ್ರಿ ಆವಡು ನಮ್ಮ ದೇಶ ಮಲ್ಲ ಆರ್ಥಿಕ ಶಕ್ತಿದ ದೇಶ ಆವಡು ಪಣದ ಪ್ರೀತಿ ವಿಶ್ವಾಸನ ತೋಚಾವಂದುಲ್ಲೇರು ಪಂಡ ತೆರಿಪಾಯರು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇವತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಾದ್ಯಂತ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಕಾರ್ಯಕರ್ತರನ್ನು ಭೇಟಿ ಮಾಡುವ ಮತದಾರರನ್ನು ಭೇಟಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆ ಪ್ರಕ್ರಿಯೆಯ ಭಾಗವಾಗಿ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಜಿಪ ಪಡು ಪಂಚಾಯತ್ನ ಅಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರನ್ನು ಪಂಚಾಯತ್ ಸದಸ್ಯರನ್ನು ಅವರ ಜೊತೆಗೆ ಮತದಾರರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೋ ಅಲ್ಲಿ ಕಾರ್ಯಕರ್ತರ ಮಧ್ಯೆ ವಿಶೇಷವಾದ ಉತ್ಸಾಹ, ಮತದಾರರಲ್ಲಿ ವಿಶೇಷವಾದ ಆಸಕ್ತಿ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಬೇಕು, ಅವರ ಮುಖಾಂತರ ಈ ರಾಷ್ಟ್ರ ಒಂದು ದೊಡ್ಡ ಶಕ್ತಿಯಾಗಿ ಆರ್ಥಿಕ ಶಕ್ತಿಯಾಗಿ ಸಾಮಾಜಿಕ ಶಕ್ತಿಯಾಗಿ ಬೆಳಿಬೇಕು ಅನ್ನೋಂಥ ಉತ್ಸುಕತೆ ಜನರಲ್ಲಿದೆ. ಹಾಗಾಗಿ ಜನ ಹೋದಲ್ಲಿ ಬಂದಲ್ಲಿ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ, ಅವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಅತ್ಯಂತ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದ ಇತಿಹಾಸಕ್ಕೆ ದಕ್ಷಿಣ ಕನ್ನಡ ಒಂದು ಹೊಸ ಇತಿಹಾಸವನ್ನು ಬರೀಲಿಕ್ಕಿದೆ. ದಕ್ಷಿಣ ಕನ್ನಡದಲ್ಲಿ ಅಭೂತಪೂರ್ವ ಜಯವನ್ನು ಭಾರತೀಯ ಜನತಾ ಪಾರ್ಟಿ ದಾಖಲಿಸಿ
ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಬ್ ಕಿ ಬಾರ್ 400 ಪಾರ್ ಅನ್ನುವಂಥ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಒಂದು ಶಕ್ತಿಯಾಗಿ ನಾವು ದಕ್ಷಿಣ ಕನ್ನಡ ನಿಲ್ಲಿಕ್ಕಿದ್ದೇವೆ. ನಾಳೆ ಬಿಸುವಿನ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮಗೆಲ್ಲರಿಗೂ ಸ್ಫೂರ್ತಿ ತುಂಬುವ ದೃಷ್ಟಿಯಿಂದ ನಮ್ಮೆಲ್ಲರ ಹೊಸ ವರ್ಷವಾದಂಥ ಬಿಸುವಿನ ದಿನ ಮಂಗಳೂರಿಗೆ ಬರಲಿಕ್ಕಿದ್ದಾರೆ. ಮಂಗಳೂರಿನಲ್ಲಿ ಒಂದು ಬೃಹತ್ತಾದ ರೋಡ್ ಶೋ ನಡೀಲಿಕ್ಕಿದೆ. ನಾರಾಯಣಗುರು ವೃತ್ತದಿಂದ, ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ PVS ಸರ್ಕಲ್ ಆಗಿ ನವಭಾರತ್ ಆಗಿ ಹಂಪನಕಟ್ಟೆವರೆಗೆ ಪ್ರಧಾನಮಂತ್ರಿ ಅವರು ರೋಡ್ ಶೋನಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ನಾನು ಈ ಮುಖಾಂತರ ಎಲ್ಲರಲ್ಲೂ ವಿನಂತಿ ಮಾಡೋದು, ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ಮತದಾರರು, ನಮ್ಮ ಪಾರ್ಟಿಯ ಹಿತೈಷಿಗಳು ಬಂದು ಪ್ರಧಾನಮಂತ್ರಿಯವರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ದಕ್ಷಿಣ ಕನ್ನಡದ ಹಿಂದುತ್ವದ ಶಕ್ತಿಯನ್ನು ತೋರಿಸಬೇಕು. ಕರಾವಳಿಯ ಜನರ ಮೇಲೆ ಪ್ರಧಾನಮಂತ್ರಿ ಯಾವ ಪ್ರೀತಿಯನ್ನು ಇಟ್ಟಿದ್ದಾರೆ, ಆ ಪ್ರೀತಿಗೆ ಒಂದು ಸ್ಪಂದನೆಯನ್ನು ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾಳೆ ಒಂದು ಐತಿಹಾಸಿಕ ದಿನ ಆಗಲಿಕ್ಕಿದೆ. ಪ್ರಧಾನಮಂತ್ರಿಯವರ ರೋಡ್ ಶೋ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ. ಕುಡ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತಬೈಲ್, ಬಿಜೆಪಿ ಪ್ರಮುಖರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಬೊಕ್ಕ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಈ ಪೊರ್ತೋಟುಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಪ್ರಜೆಗಳೇ ಪ್ರಭುಗಳು ಪಂಪಿನ ಪರಿಕಲ್ಪನೆಡು ಚುನಾವಣೆ ನಡಪುಂಡು ಅಂದಟ್ಟು ನಮ್ಮ ಪ್ರತಿಯೊರಿಯನ ಮತಲ ಅಮೂಲ್ಯ ಅಂಚಾದು ನಮ್ಮ ಇಲ್ಲದಕ್ಲನೊಟ್ಟಿಗೆ ಚರ್ಚಿಸಾದು ಊರಿಗೂ ಎಡ್ಡೆ ಆಪನ ಅಭ್ಯರ್ಥಿಗೆ ಮತದಾನ ಪಾಡುಡು ಪಂಡದು ಮತದಾನ ಜಾಗೃತಿ ಅಭಿಯಾನಡು ಕುಡ್ಲ ವಿಶ್ವವಿದ್ಯಾಲಯದ ಕುಲಪತಿಲು ಪ್ರೊಫೆಸರ್ PL ಧರ್ಮ ತೆರಿಪಾದಿರು. ಮುಡಿಪು ಇರಾತ ಆಪ್ನಾ ದೇಶ್ ಜನಶಿಕ್ಷಣ ಟ್ರಸ್ಟ್ ಮುತಾಲಿಕೆಡು ಜನಶಿಕ್ಷಣ ಟ್ರಸ್ಟ್ದ ಸಭಾಂಗಣದ ಆಟನೆ ಮಾಲ್ತಿನ ಮತದಾರರ ಜಾಗೃತಿ ಅಭಿಯಾನದ ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆದ ಪಾತೆರ್ನ ಕುಡ್ಲ ವಿಶ್ವವಿದ್ಯಾನಿಲಯದ ಕುಲಪತಿಲು ಪ್ರೊಫೆಸರ್ PL ಧರ್ಮ ನಮ್ಮ ಪ್ರತಿಯೊಂದು ಮತಲ ಅವು ಸಮಾಜದ ಎಡ್ಡೆಗಾದು ನಮ್ಮ ಎಡ್ಡೆಗಾದು ಉಪಯೋಗ ಆವಡು ಪಣ ತೆರಿಪಾಯರು. ಇವರು ನನ್ನ ಸಪೋರ್ಟ್ ಮಾಡುವವರು, ಅವರು ಇನ್ನೊಬ್ಬರ ಸಪೋರ್ಟ್ ಮಾಡೋರು ಅಂತ ಹಳ್ಳಿನಲ್ಲಿ ಬಿರುಕು ಇವತ್ತು ಬಂದ್ಬಿಟ್ಟಿದ್ದಾರೆ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮದಿರು ಮಾತಾಡೋದಿಲ್ಲ, ಒಂದೇ ಮನೆಯಲ್ಲಿ ಕುಟುಂಬದವರು ಹೆಂಡತಿ ಬೇರೆ, ಗಂಡ ಪಕ್ಷ ಬೇರೆ ಬೇರೆ ಇದೆ. ಒಬ್ರು ಕಾಂಗ್ರೆಸ್ ಕೆಲಸ ಮಾಡ್ತಾರೆ, ಇನ್ನೊಬ್ರು SDPI ಕೆಲಸ ಮಾಡ್ತಾರೆ, ಮತ್ತೊಬ್ರು RSS ಕೆಲಸ ಮಾಡ್ತಾರೆ, ಬಿಜೆಪಿ ಕೆಲಸ ಮಾಡ್ತಾರೆ. ಇಡೀ ಕುಟುಂಬವೇ ಮತದಾನದ ಹೆಸರಿನಲ್ಲಿ ಛಿದ್ರ ಆಗಿದ್ದನ್ನು ನೋಡಿದ್ದೇವೆ ನಾವು. ಎಷ್ಟೋ ವೈವಾಹಿಕ ಜೀವನದಲ್ಲಿ ನಾವು ಡೈವರ್ಸ್ ಗಳನ್ನ ಕಂಡಿದ್ದೇವೆ. ಯಾಕಂತಂದ್ರೆ ನೀವು ಆ ಪಾರ್ಟಿ, ನಾನು ಈ ಪಾರ್ಟಿ ಅಂತ. ಇದನ್ನ ಅವಾಯ್ಡ್ ಮಾಡಕ್ಕೆ ಆವಾಗಲೇ ನಮ್ಮಲ್ಲಿ ಈ ನಮ್ಮ ಚರಿತ್ರೆ ಒಳಗಡೆ ಒಂದು ವ್ಯವಸ್ಥೆ ಬಂದಿತ್ತು. ಅದು ಗೌಪ್ಯ ಮತದಾನ. ನೀವು ಹೇಗಾದ್ರೂ ಮಾಡಿ, ನಿಮ್ ತರ ಆವಾಗ ಏಷ್ಯನ್ ಪೇಂಟ್ಗಳು ಅಥವಾ ಪೆನ್ಗಳು, ಪೆನ್ಸಿಲ್ಗಳು ಇಲ್ಲದಿದ್ರೂ ಕೂಡ ಅಲ್ಲಿ ಒಂದು ಪುಡಿ, ಒಂದು ಪೌಡರ್ ಅನ್ನ ಯೂಸ್ ಮಾಡಿ, ಆ ಪೌಡರ್ ಅನ್ನು ನೀವು ಬಳಸಿದ್ರೆ ಸಾಕಿತ್ತು. ಆ ಪೌಡರ್ ಅನ್ನ ಬಳಸಿ ನೀವು ಒಂದು ಕಡೆ ಹಾಕಬೇಕಾಗ್ತದೆ. ನಿಮ್ಮ ಗುರುತನ್ನು ನೀವು ಹಾಕಿ, ನಾನು ಈ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೇನೆ ಅಥವಾ ನಾನು ಶ್ರೀರಣ್ಣನಿಗೆ ಬೆಂಬಲ ಕೊಡ್ತಾ ಇದ್ದೇನೆ, ಕೊಡೋದಿಲ್ಲ ಅಂತ ಹೇಳಿ ಪೌಡರ್ ಅನ್ನ ಬಳಸ್ಕೊಳ್ಳಿಕ್ಕೆ ಒಂದು ಸಣ್ಣ ವ್ಯವಸ್ಥೆ ಇತ್ತು. ಗೊತ್ತಾಗ್ತಿರ್ಲಿಲ್ಲ ಆ ಪೌಡರ್ ಎಂತದ್ದು ಅಂತಂದ್ರೆ ಎಷ್ಟು ವೈಜ್ಞಾನಿಕವಾಗಿತ್ತು ಅಂತಂದ್ರೆ, ಈ ತರ ನಿಮ್ಗೆ ಶಾಯಿ ಹಾಕಿ ನಾನು ವೋಟ್ ಮಾಡಿದ್ದೇನೆ, ನಾನು ವೋಟ್ ಮಾಡಿಲ್ಲ ಅಂತ ಅಲ್ಲ, ನೋಟ ನಾನು ಅಂತ ಅಲ್ಲ. ಆ ಪೌಡರ್ ನೀವು ಕೈಲಿ ಬಳಸಿದ್ರೆ ಗುರುತು ಸಿಗ್ತಿರ್ಲಿಲ್ಲ. ಆಗ ಅದು ಕೆಂಪುದೋ ಅದು ಕಪ್ಪುದೋ, ಕೆಂಪಾದ್ರೆ ನಾನು ಸಪೋರ್ಟ್ ಮಾಡ್ತೇನೆ, ಕಪ್ಪಾದ್ರೆ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಕಲರ್ ಇತ್ತು, ಇಂಡಿಕೇಶನ್ಸ್ ಇತ್ತು. ಇದ್ಯಾವುದೂ ಇಲ್ಲದೆ ನಾನು ಕ್ಲೀನ್ ಹ್ಯಾಂಡ್, ಯಾವುದೂ ಇಲ್ಲ, ಯಾವುದೇ ತರದ ಪಾರ್ಶಿಯಾಲಿಟಿ ಮಾಡದೆ, ಯಾರಿಗೂ ತೊಂದರೆ ಕೊಡದೆ ನ್ಯಾಯಯುತವಾಗಿ ಮತ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಬರ್ತಿದ್ರಿ, ಎಷ್ಟು ಅದ್ಭುತವಾದ ಮೆಸೇಜ್ ಇದು. ನ್ಯಾಯಯುತವಾಗಿ, ಭಯ ಇಲ್ಲದೆ, ಯಾರ ಒತ್ತಡಕ್ಕೂ ಮಣಿಯದೆ ನಾನು ಮತ ಹಾಕ್ತಾ ಇದ್ದೇನೆ ಅಂತ ಹೇಳುವ ಒಂದು ಅಂಶವನ್ನ ಕೌಟಿಲ್ಯ ಬಹಳ ಗಂಭೀರವಾಗಿ ಒಂದು ವೈಜ್ಞಾನಿಕ ಪೌಡರ್ ಅನ್ನು ಬಳಸಿಕೊಂಡು ಮಾಡಿದ್ರು. ನನ್ನ ಅಭಿಪ್ರಾಯ ಕೊಟ್ಟಿದ್ದೇನೆ, ಕೆಂಪು ಮತ್ತು ಕಪ್ಪು, ಅದ್ರದ್ದು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಇದು ಬಂತು ಅಂತಂದ್ರೆ, ಮತದಾನ ಈ ದೇಶದಲ್ಲಿ ಪ್ರಾರಂಭ ಆದ್ಮೇಲೆ ಒಂದು ಹೊಸ ತರದ ಸಾಮಾಜಿಕ ಸಂಬಂಧ ಹುಟ್ಟುಕೊಂಡಿದೆ ನಮ್ಮಲ್ಲಿ. ಅದು ಮತದಾನಕ್ಕೆ ಮಾತ್ರ ಮೀಸಲಾಗಿಲ್ಲ, ಒಂದು ವ್ಯವಸ್ಥೆಯ ಒಳಗಡೆಯೇ ಇನ್ನೊಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿಕೊಂಡ್ವಿ ನಾವು. ಬಹುಶಃ ಈ ತರದ ಜನಶಿಕ್ಷಣ ವ್ಯವಸ್ಥೆ, ಟ್ರಸ್ಟ್ ಅನ್ನೋದು ಇದನ್ನೆಲ್ಲ ಮೀರಿ ನಿಂತು ಮತದಾನವನ್ನ ನೀವು ಇಷ್ಟು ಸುಲಭವಾಗಿ ಹೃದಯಕ್ಕೆ ಇಮೋಷನಲ್ ತಗೊಳ್ಬೇಡಿ, ನಿಮ್ಮ ಕರ್ತವ್ಯವನ್ನಾಗಿ ಮಾಡಿ. ಇದು ದಾನ ಏನಲ್ಲ, ಯಾರಿಗೂ ದಾನ ಕೊಡೋದೇನಲ್ಲ. ಆ ಪದ ತುಂಬಾ ಸಮಸ್ಯೆ ಇರುವ ಪದ. ಸ್ವಚ್ಛತೆ, ಕಸದಿಂದ ರಸ ವಿಷಯದ ಬಗೆಟ್, ಸಾವಯವ ಗೊಬ್ಬರದ ಉಪಯೋಗ, ಎರೆಹುಳ ಗೊಬ್ಬರದ ವಿಷಯದ ಬಗೆಟ್ ಸಂತ ಏಲೋಶಿಯಸ್ ಕಾಲೇಜದ ಪ್ರಾಣಿಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರು ಡಾಕ್ಟರ್ ಹರೀಶ್ ಜೋಶಿ ಮಾಹಿತಿ ಕೊರಿಯರು. ಇವತ್ತು ಕೆಮಿಕಲ್ ಫರ್ಟಿಲೈಸರ್ ಗದ್ದೆಗಳಿಗೆ ಹಾಕಿ ಆ ಜೀವಿಗಳು ಹಾಳಾಗ್ತಾ ಇದೆ.
ಆದರೆ ಗದ್ದೆಗಳಿಗೆ ಬೇಕಾದ ಯಾವುದು? ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಎಲ್ಲಿಂದ ಮಾಡಲಿಕ್ಕಾಗುತ್ತೆ? 360 metric tons per day in Mangalore. It is more than that even today. 600 metric tons per day in Bangalore, more than 66,000 metric tons. And Delhi, 8,000 metric tons and odd. And it is Calcutta, 11,000 metric tons. So, ಕೇರಳ ಇರುವಂಥ ಕಸದ ವಿಲೇವಾರಿಗೆ ಖರ್ಚು ಮಾಡುವಂಥದ್ದು ಅಲ್ಲಿ ಬಜೆಟ್ ಮೇಘಾಲಯ ಅಥವಾ ಅಸ್ಸಾಮಿಗೆ ಈಕ್ವಲ್ ಅಂತೆ. ಮುಂಬೈಯಲ್ಲಿ 9,000 ಮೆಟ್ರಿಕ್ ಟನ್ಸ್. ಇಷ್ಟು ಕಸವನ್ನು ನಾವು ಚೇಂಜ್ ಮಾಡಿದರೆ, ಬದಲಾವಣೆ ಮಾಡಿ ಗೊಬ್ಬರ ಮಾಡಿದರೆ, ವಿ ಕ್ಯಾನ್ ಫೀಡ್ ದ ಥರ್ಡ್ ವರ್ಲ್ಡ್ ಬೈ ಯೂಸಿಂಗ್ ಇಟ್ ದ ಫೀಲ್ಡ್. ಗದ್ದೆಗೆ ಆ ಗೊಬ್ಬರವನ್ನು ಹಾಕಿದರೆ ಮೂರನೇ ಇನ್ಯಾವುದೋ ದೇಶಕ್ಕೆ ಫುಲ್ ಆಗಿ 100% ನಾವು ಫುಡ್ ಅನ್ನು ರವಾನಿಸಬಹುದು. ನಾನು ಎಲ್ಲ ಭಾಷಣಗಳಲ್ಲಿ 2002 ಇಲ್ಲಿವರೆಗೆ ಮಾಡಿದಂಥ ಭಾಷಣಗಳಲ್ಲಿ ಹೇಳಿದ್ದದೇ, ಕೃಷಿಕರೇ ನಿಮಗೆ ಕೇವಲ 2 ವರ್ಷದಲ್ಲಿ ಡಬಲ್ ದ ಕ್ರಾಪ್ ಅನ್ನು ಪಡೆಯಬಹುದು ಎರೆಹುಳ ಗೊಬ್ಬರದಿಂದ. ಸೊ ಈ ಕಸವನ್ನು ಎರೆಹುಳ ಗೊಬ್ಬರವನ್ನು ಮಾಡುವಂಥ ಆ ಸಿಂಪಲ್ ಟೆಕ್ನಾಲಜಿಯನ್ನು ವರ್ಮಿ ಟೆಕ್ನಾಲಜಿ ಅಂತ ಹೇಳ್ತಾರೆ. ವರ್ಮಿ ಟೆಕ್ನಾಲಜಿಯನ್ನು ಇವತ್ತು ಬಯೋಟೆಕ್ನಾಲಜಿಯಲ್ಲಿ ಎಲೋಷಿಯಸ್ ಕಾಲೇಜು ಅಟಾನಮಸ್ ಆದಾಗ ನಮಗೆ ಕೆಲವು ಸ್ಪೆಷಲ್ ಪ್ರಿವಿಲೇಜಸ್ ಸಿಕ್ಕಿತು. ಆವಾಗ ಬಯೋಟೆಕ್ನಾಲಜಿಯಲ್ಲಿ ವರ್ಮಿ ಟೆಕ್ನಾಲಜಿ ಕೆಲವು ಚಾಪ್ಟರ್ಸ್ ಅನ್ನು ಸೇರಿಸ್ಬಿಟ್ಟು ಇವತ್ತು ಅವರು ಕಲಿತಾ ಇದ್ದಾರೆ. ಸ್ಥಳೀಯ ಉದ್ಯಮಿ ರಾಧಾಕೃಷ್ಣ ರೈ ಉಮಿಯಾ, ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಶೆಟ್ಟಿ, ಬಾಳೆಪುನಿ ಜನಜೀವನದ ಅಧ್ಯಕ್ಷರು ರಮೇಶ್ ಶೇನವ, ಉಪನ್ಯಾಸಕಿ, ಸ್ವೀಪ್ ಸಮಿತಿದ ರಾಜ್ಯ ಮಾಸ್ಟರ್ ಟ್ರೈನರ್ ಪ್ರಮೀಳಾ ರಾವ್, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆದ ಕುಡ್ಲ ಬ್ಯೂರೋ ಚೀಫ್ ಹರ್ಷ, ಮುಡಿಪು ಸರ್ಕಾರಿ ಕಾಲೇಜದ ರಾಷ್ಟ್ರೀಯ ಸೇವಾ ಯೋಜನೆದ ಯೋಜನಾಧಿಕಾರಿ ಶೋಭಾಮಣಿ, ಮುಡಿಪು ಪ್ರಜ್ಞಾ ವಿಟಿಸಿದ ಪ್ರಾಂಶುಪಾಲರು ಶರತ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರು ಕೃಷ್ಣಮೂಲ್ಯ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಆಶ್ರಯ ಕಾಲೋನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸೇವಾ ಸಮಿತಿದ ವತಿಯಿಡ್ದು 27ನೇ ವರ್ಷದ ಸಾಂಸ್ಕೃತಿಕ ಬೊಕ್ಕ ಧಾರ್ಮಿಕ ಕಾರ್ಯಕ್ರಮ ವಾರ್ಷಿಕ ಕೋಲೋತ್ಸವದ ಅಂಗವಾದ ಭಜನಾ ಕಾರ್ಯಕ್ರಮ ಶುಕ್ರವಾರ ರಾತ್ರಿ ನಡೆತಂದು. ಕುಂಪಲ ಆಶ್ರಯ ಕಾಲೋನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸೇವಾ ಸಮಿತಿ ವತಿಯಿಡ್ದು 27ನೇ ವರ್ಷದ ಸಾಂಸ್ಕೃತಿಕ ಬೊಕ್ಕ ವಾರ್ಷಿಕ ಕೋಲೋತ್ಸವದ ಅಂಗವಾದ ಭಜನಾ ಕಾರ್ಯಕ್ರಮಲೇನು ಶುಕ್ರವಾರ ನಡಪಾಯಿರು. ಕಾಂಡೆ ಗಣಹೋಮ ಆದ ಬಯ್ಯಡ ನಡತಿನ ಭಜನಾ ಕಾರ್ಯಕ್ರಮಗ ರಕ್ಷಿತಾ ಚೇತನ್ ಶೆಟ್ಟಿ, ಸುಮಾ ಕಾಶಿನಾಥ್, ಜಯಂತಿ ಭಾಸ್ಕರ್, ಅಂಜಲಿ ಮನೋಜ್ ತುಡರ್ ಬೆಳಗಾದ ಚಾಲನೆ ಕೊರಿಯರು. ಅವೇರ್ದು ಬೊಕ್ಕ ಸತ್ಯನಾರಾಯಣ ಮಂದಿರದ ಸದಸ್ಯರದ್ದು ಭಜನಾ ಕಾರ್ಯಕ್ರಮ ನಡೆತಂಡು. ಬಂದಳು ನೋಡೆ ಬಂದಳ್ ನೋಡೆ ಮಂದಿರದೋಳು
ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಅಂದುಗೆ ಕಿರುಗಿದ್ದೆ ಗೆಲ್ 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 ಎನ್ನುತ್ತಾ ಅಂದುಗೆ ಕಿರುಗಿದ್ದೆ ಗಿಲ್ 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 ಎನ್ನುತ್ತಾ ಅಡು ಬತ್ತಿ ಬಕ್ಕ ಉಲ್ಲಾನ ಬನಾಲು ದಿನ ಆತನೇ ಗಮರ್ದೋಡಪ್ಪ ಆತನೇ ನಿರ್ಬೋಡಪ್ಪ ರಮರಾಮನೇ. ಗಾಲ ಕೊಣೆಯರಿದ್ದೆ ಪೋನಗಾಲ ಕೊಣೆಯರಿದ್ದೆ ಬನ್ನಾಗಾಲ ಕೊನೆಯರಿದ್ದೆ ಪೋನಗಾಲ ಕೊನೆಯರಿದ್ದೆ ಆಟಲಾತ ದಿನುಟು ಮುನಿಪ ಕಾಸು ಭೂಮಿಗೆ ಆಟಲಾತ ದಿನುಟು ಮುನಿಪ ಕಾಸು ಭೂಮಿಗೆ ನಂಗೆ ನೆಲ ಶಾಶ್ವತತೆ ಧರ್ಮ ಕರ್ಮ ಬುಡ್ಬೇನತ್ತೆ ನಂಗೆ ನೆಲ ಶಾಶ್ವತತೆ ಧರ್ಮ ಕರ್ಮ ಬುಡ್ಬೇನತ್ತೆ ಮುಕ್ತಿಗಾದು ಸುಗಿ ಪೋಡಪ್ಪ ಭ್ರಮರಾಂಬೆನೆ ದೇವೆ ಭ್ರಮರಾಂಬೆನೆ ಜನ್ಮೋಗೋ ಬತ್ತಿ ಭೋಗ ಉಲ್ಲಾನ ನಾಲು ದಿನ ಆತು ದಿನ ನೆನೆಬೋಡ. ಭಜನೆ ಆದ ಅನ್ನ ಸಂತರ್ಪಣೆ ನಡೆತಂಡು. ಶ್ರೀ ಕೊರಗಚ್ಚ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಪಿಲಾರ್ ಶ್ರೀ ಮಹಾಲಕ್ಷ್ಮಿ ಮಂದಿರಡ್ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಅಂಗವಾದ ಭಜನಾ ಕಾರ್ಯಕ್ರಮ ಶುಕ್ರವಾರ ಬಯ್ಯಡ್ ನಡೆತಂಡು. ಶ್ರೀ ಕ್ಷೇತ್ರ ಪಿಲಾರು ಶ್ರೀ ಮಹಾಲಕ್ಷ್ಮಿ ಮಂದಿರಡ್ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಅಂಗವಾದ ಶುಕ್ರವಾರ ಬಯ್ಯಡ್ ಭಜನಾ ಕಾರ್ಯಕ್ರಮ நடப்பாயிரு. रमेश शेट्टी, भारती आर शेट्टी, श्रीमती सुमना दीपक पिलारू, श्रीमती विनुता पुरुषोत्तम कोलाल शांतुपालु, कोल्या सिद्धार्थ हार्डवेर्द श्रीमती प्रविता संतोष कुमार, देलंत बेಟ್ಟುದ श्रीमती नलिनी पुरुषोत्तम शेट्टी, पिलार अंबिका रोड श्रीमती उषाराज नायक ದಂಪತಿಲು ತುಡರ್ ಬೆಳಗಾದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಶುಭ ಹಾರೈಸಿದರು.
ಮೂಲು ಗೌರವಾರ್ಪಣೆ ಕೊರನ ಮಾತಾರ ವ್ಯವಸ್ಥಾಪನಾ ಸಮಿತಿಗಳ ಎಂಕಲು ನಾನು ನನ್ನ ಹೃದಯಪೂರ್ವಕ ಒಂದು ಧನ್ಯವಾದವನ್ನು ಸಲ್ಲಿಸಿದು ಮಹಾಲಕ್ಷ್ಮಿ ಅಪ್ಪನ ಕೃಪೆ ಮಾತಿಡಲ ಉಪ್ಪಡು ಲೋಕ ಕಲ್ಯಾಣಾರ್ಥವಾದ ನಡಪವನಂಚಿನ ಈ ಕಾರ್ಯಕ್ರಮಗಳು ನನ್ನ ಈ ಮಹಾಲಕ್ಷ್ಮಿ ಮಂದಿರದ ರಡ್ಡು ವರ್ಧಂತೋತ್ಸವಗಳನ್ನು ಬಂಡ ಒಂಜಿ ದುಂಬು ಓಡುದ ನೇಟ್ ಮೂಲು ಭಜನೆ ಪೂರ ಮಂತೊಂದಿತ್ತೇನೆ ಐದು ಬಕ್ಕ ಒಂಜಿ 2-3 ವರ್ಷ ಅಂಚೆನೆ ಇತ್ತದು ಐದು ಬಕ್ಕ ಒಂಜಿ ಎಡ್ಡೆ ಮಂದಿರನ ಸ್ವಲ್ಪ ವಾಮನಗಟ್ಟಿ ಬಕ ಅಕಲ್ನ ಕುಟುಂಬದಕಲು ಸ್ಥಳದಾನ ಮಂತದು ಒಂಚೂರು ಜಾಗೇನು ಹೆಚ್ಚ ಮಂತದು ಅಂಚೆ ಒಂಜಿ ಶ್ರೀ ಮಹಾಲಕ್ಷ್ಮಿ ಮಂದಿರದ ಗೌರವ ಸಲಹೆಗಾರರು ಶೇಖರ್ ಗಟ್ಟಿ ಮಜಾಲ್, ಪ್ರಧಾನ ಅರ್ಚಕರು ಉದಯ ಗಟ್ಟಿ ಬೊಕ್ಕ ಕಾರ್ಯಕಾರಿ ಸಮಿತಿದ ಸದಸ್ಯರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಜಾತ್ರೆದ ಅಂಗವಾದ ಗಾಯತ್ರಿ ಕಲಶಾಭಿಷೇಕ ಚೂರ್ಣೋತ್ಸವ ತುಲಭಾರ ಸೇವೆ ಶನಿವಾರ ಕಾಂಡೆ ನಡೆತಂದು. ಕೋಟೆಕಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂಭ್ರಮಲು ಶನಿವಾರ ನಡೆತಂದು. ಕಾಂಡೆ ಗಾಯತ್ರಿ ಕಲಶಾಭಿಷೇಕದ ಸಂಭ್ರಮ ನಡೆತಂದು.
ಅವಿರ್ದ ಬೊಕ್ಕ ಶ್ರೀ ನಾಗದೇವರಿಗೆ ತಂಬಿಲ ಪೂಜೆ ಚೂರ್ಣೋತ್ಸವ ಆದ ತುಲಾಭಾರ ಸೇವೆ ನಡೆತಂದು. ಮಧ್ಯಾಹ್ನದ ಮಹಾಪೂಜೆಯಾದ ಅನ್ನ ಸಂತರ್ಪಣೆ ನಡೆದನು. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ನಾಗೇಂದ್ರ ಕೆದಿಲಾಯರು, ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರ ಡೆವಲಪ್ಮೆಂಟ್ ಟ್ರಸ್ಟ್ದ ಅಧ್ಯಕ್ಷರು ಸರ್ವ ಸದಸ್ಯರು, ಅನ್ನದಾನ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಆಶ್ರಯ ಕಾಲೋನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಪಕ್ಕ ಮಹಿಳಾ ಸೇವಾ ಸಮಿತಿದ ವತಿರ್ದು 27ನೇ ವರ್ಷದ ವಾರ್ಷಿಕ ಕೋಲೋತ್ಸವದ ಅಂಗವಾದ ಸತ್ಯನಾರಾಯಣ ಪೂಜೆ ಶನಿವಾರ ಕಾಂಡೆ ನಡೆತಂಡು.
ಕುಂಪಲ ಆಶ್ರಯ ಕಾಲನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸೇವಾ ಸಮಿತಿ ವತಿರ್ದು 27ನೇ ವರ್ಷದ ವಾರ್ಷಿಕ ಕೋಲೋತ್ಸವದ ಅಂಗವಾದ ಶ್ರೀ ಸತ್ಯನಾರಾಯಣ ಪೂಜೆನು ಶನಿವಾರ ಕಾಣ ನಡಪಾಯಿರು. ಗಣಪತಿ ದೇವರನ್ನ ಸನ್ನಿಧಾನದ ಪ್ರಾರ್ಥನೆ ಮಲ್ಪನೆ ಭಕ್ತಿಪೂರ್ವಕವಾದ ಕೊರಕುನಂಚಿನ ಸೇವೆನೆ ಗಣಪತಿ ದೇವರ ಸಂತೋಷದ ಸ್ವೀಕಾರ ಮಾಡಿಕೊಳ್ಳುವ ಸಮರ್ಪಿತ ನೈವೇದ್ಯಂ ಸರ್ಜಯಾಮಿ ತೃಪ್ತಿರಸ್ತು ತಾಂಬೂಲಂ ಸಮರ್ಪಯಾಮಿ ನೀರಾಜನಂ ಸಮರ್ಪಯಾಮಿ ಮಂತ್ರಪುಷ್ಪಂ ಸಮರ್ಪಯಾಮಿ ಪ್ರದಕ್ಷಿಣ ನಮಸ್ಕಾರ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ ಸಕಲಾರಾಧನೆ ಸ್ವರ್ಚಿತಮಸ್ತು ಕಲಶಾರ್ಚನಂ ಕರಿಷ್ಯೆ. ಕೈ ಮುಗಿಯೋಣ್ಲೆ. ಓಂ ಮಹೇದ್ಯೋ ಪೃಥಿವೀ ಜನ ಇಮ ಯಜ್ಞಂ ಮಿಕ್ಷದಾಂ ವಿಪ್ರದಾನ್ನೋ ಭರೀಮಭಿಃ ಔಷಧೇ ಸಂಬಂಧಂತೆ ಸೋಮೇನ ಸಾರಾಜ್ಞಾ ಯಸ್ಮೈ ಕರೋತಿ ಬ್ರಾಹ್ಮಣಗಸ್तं ರಾಜನ್ ಭಾರ್ಯಾಮಸೆ ಆಜಿಗ್ರಕಲಶಂ ಅಕ್ಕಿರುಧಾರಾಪಯ ಸುತ್ಯಾತ್ವಾ ವಿಷನ್ನಿಂದವಃ ಸಮುದ್ರಂ ಸಂದವ ಸಾಮಾ ಸಹಸ್ರಾವಜ ಪ್ರಜಯಾಶ್ವೇತ್ಸಾವ ಧರ್ಮಾವಿಷದಾದ್ರೇಹೇ ತಂತಂತನ್ಮಂದ್ರ ಸೋಭಾನ್ವನ್ನೇ ಜ್ಯೋತಿಷ್ಮದ ವದೋರಕ್ಷಿದ್ಯಾ ಕೃತಾನೆ ಅನರ್ಬಣಂ ವೇದ ಯೋಗವಾಮ ಭೋಮಂದ್ರ ಭೋಜನಯಾದಿ ವ್ಯಂಜನಂ ಇಮಂ ಮೇ ಗಂಗೆ ಯಮನೆ ಸರಸ್ವತಿ ದೃಶ್ವಾಮುಖಂ ಧೃತಾಪ್ರಶ್ನ್ಯಾ ಸಿಕ್ಕಿಂ ಸಮರ್ಪಯಾಮಿ ಸತ್ಯಾಧೀಶಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಸತ್ಯರೂಪಾಯ ನಮಃ ಸೇವಂತಿಕಾಪತ್ರಂ ಸಮರ್ಪಯಾಮಿ ಸತ್ಯಸೇವ್ಯಾಯ ನಮಃ ಮರುಗಪತ್ರಂ ಸಮರ್ಪಯಾಮಿ ಸತ್ಯೌಷಧಾಯ ನಮಃ ಮದನಪತ್ರಂ ಸಮರ್ಪಯಾಮಿ ಸತ್ಯೋದರಾಯ ನಮಃ. ಎಲ್ಲೆ ಬಲ್ಲೆ ಪನಪರಂಚಿನ ವ್ಯಕ್ತಿಗಳ ಮಾತ ಈ ದಿನ ಸಾಕಷ್ಟು ಸುವಸ್ತುನು ಕೊರಡುಂದಾಂಡ ಇನ್ನು ಮಾತ ದೇವರನ ಅನುಗ್ರಹ ಪಣದಾರೆ ಗೊತ್ತಾಂಡ ಅಪಕ ಪೂಜೆ ಗತ್ಯವಾನ ವಸ್ತುನು ಬತ್ತೊಂದು ಬತ್ತೀರಿ ಬಂಧು ಬಾಂಧವ್ಯರದ ಮಾತ ಸೇರ್ಸಾವಂತೂ ದೇವರನ ಪೂಜೆನ ಮಲ್ತೇರಿಗೆ ಅಪಗ ಒರಿಯವರೇನ ನಮ್ಮ ಕುಳ್ಳಂತೂ ಪೂಜೆ ಮಲ್ಪನೆತ್ತೆ ಸಾಕಷ್ಟು ಬಂಧು ಮಿತ್ರೇನೆ ಬಂಧು ಬಾಂಧವ್ಯರದ ಮಾತ ಸೇರ್ಸಾವಂತೂ ಸತ್ಯನಾರಾಯಣ ದೇವರನ ಪೂಜೆ ಮಲ್ಪುಡಿಗೆ ಆ ಭಟ್ರನ ಪೂಜೆದಾವರ ದೇವರಿಗೆ ಸಂತೋಷವಾಂಡೆ. ಕಾಶಿ ಪಟ್ಟಣದ ರಾಜೆ ಆ ರಾಜನ ಪುಲ್ಯಕಾಂಡದ ಕನಟ್ಟು ಬತ್ತ ಸತ್ಯನಾರಾಯಣ ದೇವರ ಪಂಡರಿಗೆ ನಿನ್ನ ರಾಜ್ಯೋಡೊಂಜಿ ಭಿಕ್ಷಾಟನೆ ಮಲ್ಪನ ಭಟ್ರುಳ್ಳೇರೆ ಆರೆಗೆ ಜೀವನಗ ಬೋಡಾಯನ ಮಾತ ವ್ಯವಸ್ಥೆನ ಮಲ್ಪಾದ ಕೊರ್ಲಾಪನಪನ ವಿಷಯನ ಪಂಡೇರು. ಕಾಶಿ ಪಟ್ಟಣದ ರಾಜೆ ತನ್ನ ಸೈನಿಕರನ್ನ ಕಡಪುಡಾಯೆ ನಮ್ಮ ಊರುಡು ಭಿಕ್ಷಾಟನೆ ಮಲ್ಪನಂಚನ ಏರಾಣ್ಲ ಭಟ್ರದಿ ಕಂಡಾರೆ ಲೆತ್ತೊಂದು ಬಲ್ಲೆ ಪಣದ ಕಡಪುಡಿಗೆ ಅಂಚ ಸೈನಿಕರು ಇಂಬೆರಲೆತ್ತೊಂದು ರಾಜನ ಆಸ್ಥಾನಕ್ಕೆ ಬತ್ತೀರಿ. ಕಾಶಿ ಪಟ್ಟಣದ ರಾಜೆ ಆರಡ ವಿಚಾರಣೆ ಮಲ್ತೆ ಆರೆಗೆ ಬೋಡಾನ ಸೌಕರ್ಯ ಮಾತ ಮಲ್ಪಾದ ಕೊಡಿ ಅಡಿದ ಬುಕ್ಕಾರೆ ಜೀವನದ ಸದಾಕಾಲ ಶ್ರೀಮಂತ ಅವಂತು ಸತ್ಯನಾರಾಯಣ ದೇವರನ ಅನುಗ್ರಹ ಪ್ರಸಾದ ಪಡೆಯಿರು. ಅವೇ 2ನೇ ಅಧ್ಯಾಯೋಡು ಬುಕ್ಕೊಂಜಿ ವಿಷಯಲ ಬರ್ಕೊಂಡು ಕಾಷ್ಟ ವಿಕ್ರಯ ಪಣ್ಣಗ ಕಣಕುಮಾರನ ಒಂಜಿ ವ್ಯಾಪಾರಿನ ಕಥೆಲ ಇಟ್ಟು ಬರ್ಕೊಂಡು ಒರಿ ಕಣಕುಮಾರನಂಚಿನ ವ್ಯಾಪಾರಿ ಇತ್ತೆ ಪ್ರತಿದಿನಲ ಕಾಡುಗ ಬೋದಾಯೇ ಕಣಕ ಸಂಗ್ರಹಣೆ ಮಲ್ತದೆ ಆ ಕಣಕನ ಪೇಂಟೆಡ್ ಕಣತು ಮಾರೊಂದಿತ್ತೆ ಆ ತಿಕ್ಕಿನಂಜಿನ ದುಡ್ಡುಡಾಯನ ಜೀವನ ಪೋಡು ಬಹಳ ಕಷ್ಟದ ಜೀವನ. ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತನು. ಶ್ರೀ ಕೊರಗಜ್ಜ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕಿಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ನಾರ್ಲಗುತ್ತು ಕುಟುಂಬಸ್ಥರನ ತರವಾಡಿ ಇಲ್ಲಡೆ ನಾರ್ಲಗುತ್ತದ ಕುಟುಂಬಸ್ಥರು ನಮ್ಮೊಂದು ಬರೊಂದುಪ್ಪುನ ಶ್ರೀ ಕಲ್ಲುಟ್ಟಿ ಪಂಜುರ್ಲಿ ದೇವಾಲಯದ ವರ್ಷಾವಧಿ ಕೋಲೋತ್ಸವ ಶುಕ್ರವಾರ ರಾತ್ರಿ ನಡೆತಂಡು. ತಲಪಾಡಿ ನಾರ್ಲಗುತ್ತು ಕುಟುಂಬಸ್ಥರನ ತರವಾಡಿ ಇಲ್ಲಡೆ ನಾರ್ಲಗುತ್ತದ ಕುಟುಂಬಸ್ಥರು ನಮ್ಮೊಂದು ಬರೊಂದುಪ್ಪುನ ಶ್ರೀ ಕಲ್ಲುಟ್ಟಿ ಪಂಜುರ್ಲಿ ದೈವಾಲಯದ ವರ್ಷಾವಧಿ ಕೋಲೋತ್ಸವದ ಸಂಭ್ರಮಲು ಶುಕ್ರವಾರ ರಾತ್ರಿ ನಡೆತಂಡು. ಭಂಡಾರ ಏರ್ದು ರಾತ್ರಿ ಶ್ರೀ ಕಲ್ಲುಟ್ಟಿ ಪಂಜುರ್ಲಿ ದೈವಾಲಯದ ಕೋಲೋತ್ಸವ ನಡೆತಂಡು.
ಸೇವಡ ಎಟ್ಟುಗಮ್ಮಿ ಸಾವಿರಪ್ಪು ತಿಮ್ಮದೇವರ ಬಾಲವತ್ತಿಲೆ ಗ್ರಾಮದ ದೇವರ ಬಾಲವತ್ತಿಲೆ ಗ್ರಾಮ ದೈವದ ಬಾಲವತ್ತಿಲೆ ಕಲಿದುಬಣ ಹಿರಿಯಾಕಲ ಧರ್ಮ ಕಿರಿಯಾಕಲ ಭಕ್ತಿ ಮಾನತ್ತ ಕೊರಲೆ ಆಕಾಶ ಬಿಟ್ಲೆ ಭೂಮಿ ಡಾಲೆ ಭೂಮಿ ಬಿಟ್ಲೆ ಅಡವತ್ತ ಉಡಾಲೆ ಅಡವತ್ತ ಬಿಟ್ಲೆ ಮುಖಮೂರ್ತಿ ಡಾಲೆ ಮುಖಮೂರ್ತಿ ಬಿಟ್ಲೆ ಕಬ್ಡ ಬಾಲಭಂಡಾರ ಬಿಟ್ಲೆ ಬಾಲವನ ಭಂಡಾರ ದೀನ ಬಲವತ್ರ ಕಟ್ಟೆ ಬಲವಲೆ ಪತ್ತರ ಮನೆಬರು ನಾರ್ಲಗುತ್ತದ ಯಜಮಾನರು ದೇವದಾಸ ಶೆಟ್ಟಿ ಬೊಕ್ಕ ಕುಟುಂಬಸ್ಥರು ಕೋಲೋತ್ಸವಡು ಪಾಲ್ಪಡೆದಿದ್ದರು. ಮುಖ್ಯದ ಬಂದುಲೆ ಇಡಗ ಪೊಸಗೊರಲ್ದ ಇನ್ನಿತ ಸುದ್ದಿ ವಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಲೆಗೆ ಎಪಲಾತು ಒಂದು ಪ್ಲೇ ಪೊಸಕುರಲ್ 24/7.